ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಆಫ್ ಇಂಡಿಯಾ ಮತ್ತು ಅಂಕಣ ರಂಗ ಪ್ರತಿಷ್ಠಾನ ಚಿತ್ರಾಪುರ ವತಿಯಿಂದ ನಾವು ವಿಶ್ವ ಸೌಹಾರ್ದ ಪ್ರಿಯರು ಎಂಬ ಧ್ಯೇಯವಾಕ್ಯದೊಂದಿಗೆ 26ನೇ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವು ಮಂಗಳೂರಿನ ಬೊಕ್ಕಪಟ್ಟಣದ ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ನಡೆಯಿತು. ಮಾಜಿ ಶಾಸಕ ಡಾಕ್ಟರ್ ಮೊಯ್ದೀನ್ ಬಾಬಾ 26ನೇ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿ, ಕಲೆ ಸಂಸ್ಕೃತಿ ಉಳಿಯಬೇಕಾದರೆ ನಿರಂತರ ಸಂಸ್ಕೃತಿಯ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇವತ್ತು 26ನೇ ಈ ಅಂತಾರಾಷ್ಟ್ರೀಯ ವಿಹಾರ ನೌಕೆಯ ಆ ಸಾಂಸ್ಕೃತಿಕ ಸೌರಭವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳುವಂತಹ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ಹೊರಟಿರುವಂತಹ ನನ್ನ ಆತ್ಮೀಯರು, ಬಹುಶಃ ಕಲೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದಕ್ಕೂ ನಾನಿದ್ದೇನೆ ಅಂತ ಹೇಳುವಂತಹ ಹಠ ಬಿಡದ ತ್ರಿವಿಕ್ರಮ ನೆನಪಾಗ್ತದೆ ನನಗೆ. ಚಂದ್ರಮಾಮ ಕಥೆಯಲ್ಲಿ ಆ ತ್ರಿವಿಕ್ರಮರ ವ್ಯವಸ್ಥೆಗೆ ಸೇರಿದಂತಹ ಎಕ್ಸ್ KP ಮಂಜುನಾಥ್ ಸಾಗರ್ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತ ನನ್ನ ಹುಟ್ಟೂರಿನವರಾದ ಶ್ರೀ ಲೀಲಾಧರ್ ಬೇಕಂಪಾಡಿ ಅವರೇ, ಅದೇ ಥರ ನನ್ನ ಊರಿನವರಾದ ನಿಮ್ಮನ್ನು ಈಗಾಗಲೇ ಸ್ವಾಗತಿಸಿ ನಿಮ್ಮನ್ನು ಈ ಭಾಗದ ಈ ಕಲ್ಚರಲ್ ಇವೆಂಟ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಪರಮಾನಂದ್ ಸಾಲಿಯಾನ್ರವರೇ, ಅದೇ ನಮ್ಮ ಇವತ್ತಿನ ಈ ಒಂದು ಗೆಸ್ಟ್ಗಳು ಬಂದವರನ್ನು ಈ ಕ್ರೂಸ್ನಲ್ಲಿ ಕೂತ್ಕೊಂಡು ನಾವು ಹೋದ್ರೆ ಮಾತ್ರ ಸಾಕಾಗೋದಿಲ್ಲ. ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಮನರಂಜನೆ ಬೇಕು, ಆ ರಸಮಂಜನೆ ಬೇಕು. ಇಂಡಿಯನ್ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ CASS ನಾಯಕ್ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕರ್ನಾಟಕ ಬೇರೆ ಬೇರೆ ಪ್ರದೇಶದ ಜನರನ್ನ ಜೊತೆ ಸೇರಿಸಿ ವಿವಿಧ ಸಂಸ್ಕೃತಿಯನ್ನ ತೋರ್ಪಡಿಸುವ ವೇದಿಕೆಯನ್ನ ನಿರ್ಮಿಸುವ ಮೂಲಕ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಲು ಸಾಧ್ಯ. ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಎಂದು ಹೇಳಿದರು. ನಾನು ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಜೀವನದಲ್ಲಿ ಹಾಸ್ಯ ಅಂತ ನನಗೆ ಒಂದು ಟಾಪಿಕ್ ಕೊಟ್ಟಿದ್ರು ಮಾತಾಡ್ಲಿಕ್ಕೆ. ಆವಾಗ ನಮ್ಮ ಕೃಷ್ಣೇಗೌಡರಂತವರು, ಪುತ್ತೂರಾಯರಂತ ದೊಡ್ಡ ದೊಡ್ಡ ಹಾಸ್ಯಪಟುಗಳು ಇರುವಾಗ ನಾವು ಅವರ ಎದುರಿಗೆ ಯಾವುದು ಲೆಕ್ಕಕ್ಕಿಲ್ಲ. ಆದ್ರೂ ಲೆಕ್ಕ ಪರಿಶೋಧಕನಾಗಿ ಲೆಕ್ಕಕ್ಕಿಲ್ಲದೆ ಆಗಬಾರದಂತೇಳಿ ನಾನೊಂದು ಸಣ್ಣ ಒಂದು ಚುಟುಕು ಹೇಳಿದೆ. ಅದನ್ನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡುವ. ಎಲ್ಲಿದ್ದರೇನಂತೆ ನಾವೆಲ್ಲ ಕನ್ನಡಿಗರು ಪಕ್ಕ, ಎಷ್ಟು ಮಾಡಿದರೇನು ರೊಕ್ಕ, ಕುಂತಿದ್ದೇವೆ ಅಕ್ಕ ಪಕ್ಕ. ಎಷ್ಟು ಮಾಡಿದರೇನು ರೊಕ್ಕ, ಕುಂತಿದ್ದೇವೆ ಅಕ್ಕ ಪಕ್ಕ. ಆದುದರಿಂದಲೇ ವಿಜೃಂಭಿಸುತ್ತಿದೆ ನಮ್ಮ ಸಮ್ಮೇಳನ ಅಕ್ಕ ಅಂತ ಹೇಳಿದ್ರೆ, ಅಲ್ಲಿ ಅಮೆರಿಕನ್ನವರು ಎಲ್ಲರಿಗೂ ಕನ್ನಡಿಗರು ಇಷ್ಟು ಖುಷಿ ಆಯ್ತಂದ್ರೆ 5 ನಿಮಿಷ ಕರತಾಡನ ಮಾಡ್ತಾ ಇದ್ರು. ಅವರು 5 ನಿಮಿಷ ಕರತಾಡನ ಮಾಡಿ ನಂಗೆ ಒಳ್ಳೇದಾಯ್ತು. ಇನ್ನೊಂದು ಜೋಕ್ ಯಾವ್ದು ಹೇಳುದಂತ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿತ್ತು. ಸೊ ಅದೇ ರೀತಿ ಜನರಿಗೆ ನೋಡಿ, ಹಾಸ್ಯ ಪ್ರಜ್ಞೆ ಜೀವನದಲ್ಲಿ ಬೇಕೆ. ಯಾರು ನೋಡಿ ನಗದು ಅಂತ ಹೇಳ್ತಾರೆ ನೋಡಿ, ಈ ಬ್ಯಾಂಕಲ್ಲಿ ಕ್ಯಾಶರ್ ಅಲ್ಲಿ ಬೋರ್ಡ್ ಹಾಕ್ತಾರೆ ನಗದು ಅಂತೇಳಿ. ಯಾವಾಗಾದ್ರೂ ಕ್ಯಾಶರ್ ನಗಾಡಿದ್ದು ನೋಡಿದ್ದೀರಾ ನೀವು? ಸೊ ಹೆಸರಿಗೆ ತಕ್ಕಂತೆ ಅವರು ನಗದು ಅಂದ್ರೆ ನಗದು ಕೂಡ ನಗಾಡುದಿಲ್ಲ ಅವರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾಧಿಕಾರಿ ಗುರುಪ್ರಸಾದ್ AB, ಮೆಸ್ಕಾಂ ಅಧಿಕಾರಿ ಸನತ್ ಕುಮಾರ್ HM, ಉದ್ಯಮಿ ಜಿತೇಶ್ ಉಡುಪಿ ಮುಖ್ಯ ಅತಿಥಿಯಾಗಿದ್ದರು. ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಆಫ್ ಇಂಡಿಯಾದ ಅಧ್ಯಕ್ಷ KP ಮಂಜುನಾಥ್ ಸಾಗರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಮಾರಿಸಸ್, ಮಾಲ್ಡೀವ್ಸ್, ಶ್ರೀಲಂಕಾ, ಕೀನ್ಯಾ, ತಾಂಜಾನಿಯಾ, ಆಫ್ರಿಕಾ ದೇಶಗಳು, ತಾಂಜಾನಿಯಾ, ಹೀಗೆ ವಿವಿಧ ಸುಮಾರು 15ಕ್ಕೂ ದೇಶಗಳಲ್ಲಿ 26 ಸಾಂಸ್ಕೃತಿಕ ಸೌರಭಗಳನ್ನು ಆಚರಿಸಿದ್ದೇವೆ. ನಮಗೆ ಎಲ್ಲ ಕಡೆ ದೊರೆತಂಥ ಅಭೂತಪೂರ್ವ ಪ್ರೋತ್ಸಾಹ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತಿನ 26ನೇ ಸಾಂಸ್ಕೃತಿಕ ಸೌರಭ ಕೂಡ ಯಶಸ್ಸಿನ ಹಾದಿಯಲ್ಲಿದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾನ್ಯ ಸಚಿವರಾದ ಅಂಗರವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಈ ಸಂದರ್ಭ ಮಂಜುನಾಥರ್, ಡಾಕ್ಟರ್ ಬಾನಾ ಲೋಕೇಶ್, ಫ್ರಾನ್ಸಿಸ್ ಮ್ಯಾಕ್ಸೋ ಮೊರಾಸ್, ಪ್ರದೀಪ್ ಟಿ, ಕೃಷ್ಣಪ್ಪ ಗೌಡ ಪಡ್ಡಂಬೈಲ್, ಡಾಕ್ಟರ್ BR ಬಿದಿಗೇರ್, ಡಾಕ್ಟರ್ ಸುದರ್ಶನ್ AVಗೆ 26ನೇ ಅಂತಾರಾಷ್ಟ್ರೀಯ ವಿಹಾರ ನೌಕೆ ಸಾಂಸ್ಕೃತಿಕ ಸೌರಭ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ಪರಮಾನಂದ ಸಾಲ್ಯನ್ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ರು. ಸೋಮನಿಗ ಎಚ್ ಹಿಪ್ಪರಾಕಿ, ಡಾಕ್ಟರ್ ಬಾನಾ ಲೋಕೇಶ್, ಸರಿತಾ ದಾರಸಗುಪ್ಪೆ, ಪ್ರೇಮಾ ಮಂಜುನಾಥ್, ಅನ್ನಪೂರ್ಣ ಮನಾಪುರ್, ಶ್ರೀನಿವಾಸ್ ಚಿತ್ರನಗರ ಕವನ ವಾಚಿಸಿದ್ರು. ಬೆಂಗಳೂರಿನ ಭಾವನಾ ಮತ್ತು ಗಣೇಶ್ ಸಾಗರ ಸಂಗಮ ನೃತ್ಯ ತಂಡ, ವಿರಾಜಪೇಟೆಯ ನಾಟ್ಯ ಮಯೂರಿ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪಿಬಿ ಶಿವರಾಜ್ ನೇತೃತ್ವದಲ್ಲಿ ಮಂಗಳೂರು ನಗರ ಪಾಲಿಕೆಯ ಸಿಬ್ಬಂದಿಗಳ ತಂಡದಿಂದ ಹಾಡು ಹಾಡಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಮಂಗಳೂರು.